ಓಲುದು ಗೊತ್ತಾವ್ನಿಜ್ಜಿ ಒಟ್ರಾಸಿ ಫೋನಲ್ಲ ಈತ್ನೆಲ್ಲ ಪರಂದನ ಏರಿಯಾ. ಸೊ ಬಿಸಿಲಲ್ಲಿ ಸಾಕಾಯ್ತು. ಈಗ ಗಂಟೆ ಎಷ್ಟು ಗೊತ್ತುಂಟ? 2 ಗಂಟೆ 2 ನಿಮಿಷ. ಪುಚ್ಚೆ ಅಪ್ಪ ಇಲ್ಲಿ ಉಂಟು ಗೊತ್ತುಂಟಾ? ಇಲ್ಲಿ ಅಪ್ಪವ, ಇದು ಪುಚ್ಚೆ ಅಪ್ಪ. ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಉಂಟು ಅಂತ ಇವತ್ತೇ ಗೊತ್ತಾ. ಅಷ್ಟು ಒಳ್ಳೆಯವರು ಆಗ್ತಾ ಇದ್ರೆ ಅವರ ಒರಿಜಿನಲ್ ಅಕೌಂಟಲ್ಲಿ ಕಮೆಂಟ್ ಮಾಡಬೇಕಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತು ನಾವು ಅಲಬೆಗೆ ಹೊರಟಿದ್ದೇವೆ. ಅಲಬೆ ಅಂತ ಹೇಳಿದರೆ ಸಾಲೆತ್ತೂರು, ಮಂಚಿ ಆ ಕಡೆ ಆಗುತ್ತೆ. ಅಲ್ಲಿ 2 ಶೂಟ್ ಇದೆ, ಅಂದರೆ ಬದುಕ ತಿರುಳು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ಲ. ಸೊ ಅದಕ್ಕೋಸ್ಕರ 2 ಕಂಟೆಂಟ್ ಬೇಕು ಅಂತ ಹೇಳ್ಕೊಂಡು ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಸೊ ನಾನು ಮತ್ತು ನನ್ನ ಕೊಲೀಗ್ ಅಖಿಲ ಅಂತ ಹೇಳಿಕೊಂಡು ಇಬ್ಬರು ಕೂಡ ಹೋಗ್ತಾ ಇದ್ದೇವೆ. ಸೊ ಇದನ್ನು ಕಂಪ್ಲೀಟ್ ವ್ಲಾಗ್ ಯಾವ ರೀತಿಯಲ್ಲಿ ನಾವು ಆ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡ್ತೇವೆ, ಜೊತೆಗೆ ಎಲ್ಲಿ ಎಲ್ಲ ಹೋಗಿದ್ವಿ, ಎಷ್ಟು ಕಷ್ಟ ಇದೆ ಮೇಯ್ನಾಗಿ, ಸೊ ಎಲ್ಲವನ್ನು ನಿಮಗೆ ಹೇಳ್ತೇನೆ. ಸೊ ಬನ್ನಿ ಹೋಗೋಣ. ಓಲುದು ಗೊತ್ತಾವ್ನಿಜ್ಜಿ ಒಟ್ರಾಸಿ ಫೋನಲ್ಲ ಈತ್ನೆಲ್ಲ ಪರಂದನ ಏರಿಯಾ ಪೂರ ಎಲ್ಲ ಕಿಡ್ನಾಪ್ ಅಂತೆಲ್ಲ ಹೋಗಿ ಅಂದು ನಮ್ಮಂತೂ ಎಲ್ಲ ಎಂತ ಬಣ್ಣ ಬರೋದಿಲ್ಲ. ಐಕಾದ ವಿಡಿಯೋ ತೋಲೆ ಸಬ್ಸ್ಕ್ರೈಬ್ ಮಾಡ್ತೇವೆ. ಒಮ್ಮೆ ಕನ್ನಡಕ್ಕೆ ನಾವು ಶಿಫ್ಟ್ ಆಗ್ತಾ ಇದ್ದೇವೆ. ಇದೇನಾ ನಾವು ಈಗ ಮಾವಿನಕಾಯಿ ಮರವನ್ನ ಹುಡ್ಕೊಂಡು ಹೋಗ್ತಿದ್ದೇವೆ. ಯಾಕಂತ ಅವರು ಕರೆಕ್ಟ್ ಹೇಳಿದ್ದಾರೆ. ಅದೇ ಅಲ್ಲ ಮಾವಿನಕಾಯಿ? ಹೌದು, ಮಾವಿನಕಾಯಿ ಗಿಡ ಹಾಗೆ ತಗೊಂಡು ಅದಕ್ಕೋಸ್ಕರ ವಿಡಿಯೋ ನೋಡಿ. ಇದೆ ಉದ್ದೊಟ್ಟು ಬರ್ದಿದ್ದಾರೆ, ಅಷ್ಟು ದೊಡ್ಡ ಬೋರ್ಡ್ ನೋಡಿ ನೋಡಿ ಇದೆ. ಎಂತ ಇನ್ನೊಂದು ಹೇಳಿ. ಅಪ್ಪು ಉಂಟು ಅಂತ ಹೇಳಿದ್ರು, ಆ ಅಪ್ಪು ಇದೆ ಆಗಿರ್ಬೇಕು. ಹೌದು, ಭಯಂಕರ ಅಪ್ಪಿದೆ. ಈ ಶಾಲೆ ಹತ್ರ ಅಂತ ಹೇಳಿದ್ದಾರೆ. ನಾವೀಗ ಇರುವಂತ ಪ್ಲೇಸ್ ಯಾವ್ದು ಗೊತ್ತಾ? ಮಂಚಿ. ಮಂಚಲ್ಲ ಮಾರ್ರೆ, ಬುದ್ದೊಟ್ಟು. ಇಲ್ಲೇನು ಆಗ್ತಾ ಕಬ್ಬಿಣದ ಫ್ಯಾಕ್ಟ್ರಿ. ನಾವು ಕನ್ನಡದಲ್ಲಿ ವ್ಲಾಗ್ ಮಾಡುವಂತ ತುಂಬಾ ಜನ ಹೇಳಿದ್ರು, ನಮ್ಗೆ ಅರ್ಥ ಆಗ್ತಿಲ್ಲ ಅಂತ. ಯಾಕಂದ್ರೆ ಈ ಮಡಿಕೇರಿ ಕಡೆಯವರೆಲ್ಲ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅದಕ್ಕೋಸ್ಕರ ಇದು ಕನ್ನಡದಲ್ಲೇ ಮಾಡುವುದು. ಕನ್ನಡ ತುಳು 2 ಮಿಕ್ಸೇ. ನೋಡಿ ಹೇಗಿದೆ ಪ್ಲೇಸ್ ಅಂತೂ ಸೂಪರ್ ಉಂಟು. ಬೇರೆ ಬೇರೆ ಪ್ಲೇಸ್ ಅನ್ನ ನೋಡುವಂತಹ ಒಂದು ಚಾನ್ಸ್ ಭಾಗ್ಯ ಈ ಒಂದು ಕಾರ್ಯಕ್ರಮದ ಮೂಲಕ. ಕಂಟೆಂಟಿಗೋಸ್ಕರ ನೋಡಿ ಎಷ್ಟು ದೂರ ಬಂದಿದ್ದೇವೆ. ಒಂದು ಸಾಧಾರಣ 30 ಕಿಲೋಮೀಟರ್. ಪೆಟ್ರೋಲ್ ಕೂಡ ಹೋಯ್ತು ನೋಡಿ. $100 ತೋರಿಸಿಕೊಡಿ. ನನ್ನ ಪೆಟ್ರೋಲ್ ಕ್ಲಿಕ್ ಆಗ್ತದೆ ಇದರಲ್ಲಿ. ಹೇಗೆ ನೋಡಿ, ಮನೆಗೆ ಹೋಗ್ಬೋದಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಮಾತ್ರ, ದೂರ ಉಂಟು. 2 ಬರ್ದಿದೆ ಏನಾದ್ರು ಅಳಬೆ ಅಂತ. ಕೇಳಿದ್ರು ನೋಡಿ, ಹೋಗುವ ಶಾಲೆ ಉಂಟು ಅಂತ ಹೇಳಿದ್ರಲ್ಲ. ಶಾಲೆ ಅನಿಸ್ತಾ ಇಲ್ಲ ನಿಮ್ಗೆ ಶಾಲೆ. ಬಜ್ಜಿ ಸೇಮ್ ಬಜ್ಜಿ ಗೊತ್ತಾಗ್ತಿಲ್ಲ ನೋಡಿ. ಹುಡ್ಕೊಂಡು ಹೋಗ್ತಿದ್ದೇವೆ. ಒಂದು ಲೊಕೇಶನ್ ಕೂಡ ಇಲ್ಲ. ಲೊಕೇಶನ್ ಇಲ್ಲದ ಪ್ಲೇಸ್ ನೋಡಿ. ಕಾಡು ಪ್ರಾಣಿಗಳು ಬಂದು ಗೊತ್ತಾಗಲಿಲ್ಲ. ಎಲ್ಲ ಗುಡ್ಡೆ ಉಂಟು. ಅಂಗನವಾಡಿ ಕಳ್ದು ಅಂಗನವಾಡಿ. ನಿಮಗೆ ಗಾಳಿಯ ಕೇಳಿಸ್ತುಂಟ ಗೊತ್ತಿಲ್ಲ. ನನ್ನ ವಾಯ್ಸ್ ಸ್ವಲ್ಪ ದೊಡ್ಡದು, ನಿಮಗೆ ಗೊತ್ತಾಗ್ಬೋದು ಅನ್ಕೊಳ್ತೇನೆ. ನಮ್ಗೆ ಆಗ್ಬೋದು. ಈ ಸ್ವಲ್ಪ ಮನೆ ಉಂಟು, ಕಾಡು ಕಷ್ಟಪಡ್ತಿದ್ದೇವೆ ನೋಡಿ ನಿಮಗೋಸ್ಕರ, ನಮಗೋಸ್ಕರ. ಇತ್ತಿಗೆ ನೋಡ ಇತ್ತು ನಾನು ಹಂಚಬೇಕು. ನನ್ನ ಟೀಚರ್ ಹೋಗ್ತಾ ಇದ್ದಾರೆ. ಟೀಚರ್ ಅವ್ರಿಗೆ ಕೇಳಿಸಿತ್ತು, ನೋಡಿದ್ರು. ಅವ್ರೊಂದು ಕೇಳ್ಬೇಕು, ಈಗ ಇಂಟರ್ವ್ಯೂ ಕೊಡ್ತೀರಾ? ವಿದ್ಯೆ ಕೊಟ್ಟ ಗುರು ನನ್ನ ಹೈಸ್ಕೂಲ್. ಪೊಲೀಸಿದ್ದಾರೆ. ಹೌದಾ? ನೋಡಿ ಪೊಲೀಸ್ ಹೋಗ್ತಾ ಇದ್ದಾರೆ. ಅರ್ಧ ಏರಿಯಾ ಮೀಡಿಯಾ ಅಂದ್ರೆ ಹೋಗ್ತಿದ್ದಾರೆ. ಮೀಡಿಯಾ ಬರೀತಾರೆ. ಅಂದ್ರೆ ಎಷ್ಟು ಪ್ರಸಿದ್ಧ ವ್ಯಕ್ತಿಗಳೆಲ್ಲ ಸಿಕ್ತಿದ್ದಾರೆ ನೋಡಿ. ಅವ್ರು ನೋಡಿದ್ರು ಮೀಡಿಯಾ ಅಂತ.
ಹೆಲ್ಮೆಟ್ ಇದ್ದದಕ್ಕೆ ಬಚಾವ್. ನಾವು ಹಾಗೆಲ್ಲ ರೂಲ್ಸ್ ಬ್ರೇಕ್ ಮಾಡೋದು ಹೌದು, ಏನಿಲ್ಲ ಸಂಬಂಧ ಅದೇ ಸಂಬಂಧ. ಮಂಚಿಡುಲ್ಲ ಎಂಕಲು ಒಯ್ಟೆ ಬರ್ತಂದು ಎಂಕ್ಲು ಸತ್ಯ ಗೊತ್ತಿಜ್ಜಿ. ನಾನೊಂದು ಶೂಟ್ ಉಂಡು, ಸೊ ಅವಾದು ಕೈಲ ಉಂಟು. ಅಲ್ಪ ತೂಲೆ ಹಾಕಿಲ್ಲಕ್ಕೇನೋ ಒಂದುಲ್ಲ ರೂಟು ಎಂಕ್ಲೆ ಓರೊಂದು ಗೊತ್ತುಜಿ ಬರ್ತದ ಉಂಟುದ ಮುಲ್ಪ ಮಸ್ತ್ ಬರ್ರೆ ಅಲ್ತರದ್ದು ಮುಲ್ಪ ರಡ್ಡು ರೋಡ್ ಉಂಟು ಬೀರ ಮರ ಉಂಟು ತಿರ್ತು ಬರೋಡ ಅಗರಿದ ಆರೇನಾ? ಹಾ ಗೊತ್ತಾನೆ ಎನ್ನಲ್ಲ ಕಿಲ ದಂಬುಡು ಕರೆಂಚಿದು ಪಯರ ಬಿಸಿಲು ಸಾಕಾಯ್ತಾ? ಮತ್ತೆ ಸಾಕಾಯ್ತು ಬಿಸಿಲು. ಹಲೋ, ಒಂದು ಸ್ಟೋರಿ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ವಿ ಅಲಬೆ ಗ್ರಾಮಕ್ಕೆ. ಸೊ ಬಿಸಿಲಲ್ಲಿ ಸಾಕಾಯ್ತು. ಈಗ ಗಂಟೆ ಎಷ್ಟು ಗೊತ್ತುಂಟ? 2 ಗಂಟೆ 2 ನಿಮಿಷ. ನನ್ನ ಜೊತೆ ಪಾಪ ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಥ್ಯಾಂಕ್ ಯು ಅಖಿಲ. ವೆಲ್ಕಮ್. ಕಾಲಲ್ಲಿದ್ದಾರೆ. ಸೊ ನೆಕ್ಸ್ಟ್ ವೀಕಲ್ಲಿ ಈ ಒಂದು ಬದುಕ ತಿರುಳು ಕಾರ್ಯಕ್ರಮದಲ್ಲಿ ಇದೊಂದು ಕಂಟೆಂಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಟ್ರಾವೆಲ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೇವೆ. ಒಂದು 30 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೇವೆ ಅಷ್ಟೇ. ನೋಡಿ, ದೇವಸ್ಥಾನ ಕೂಡ ಇದೆ. ನೆಕ್ಸ್ಟ್ ಟೈಮ್ ಹೋಗು ಆಯ್ತಾ? ಫೈನಲಿ ಶೂಟಿಂಗ್ ಅಖಿಲನ ಮನೆಗೆ ನಮ್ಮ ಆಸ್ತಿ ಶೋಕದಲ್ಲಿ ಹೆಚ್ಚು ಇಲ್ಲಿ ಮಸ್ತ್ ಎಕ್ಸ್ಪೆಕ್ಟ್ ಇದೆ. ಮನೆಗೆ ಹೋಗ್ತಿದ್ದೇವೆ ನಾವು. ನೋಡಿ, ಈ ಥರ ಒಂದು ರೋಡಲ್ಲಿ ನಾವು ಬಂದಿದ್ವಿ. ಇದೇ ಫಸ್ಟ್ ಟೈಮ್ ಪೂರ ಟ್ರಾವೆಲ್ ಮಾಡ್ಕೊಂಡು ನಿಮಗೆ ಅಖಿಲ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಿಮ್ಮದು ಕೂಡ ಒಂದು ಕಮೆಂಟ್ ಕೊಡಿ ಆಯ್ತಾ, ಅಖಿಲಕ್ಕೋಸ್ಕರ. ಅದೆಲ್ಲ ಬೇಡ. ಹಾವು ಕೂಡ ಸಿಕ್ಕಿದ್ದು, ಆದ್ರೂ ಕೂಡ ನಾವು ಭಯ ಪಡದೆ. ಯಾಕಂತ ಹೇಳಿದ್ರೆ ಒಬ್ಬರು ಮಹಿಳೆ ಮಲಗಿಕೊಂಡು ಬೀಡಿ ಕಟ್ಟಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಅಂದರೆ ಅಲ್ಲೂ ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿಕೊಂಡು ಅಷ್ಟು ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ನನಗೆ ಒಂದು ಸ್ಫೂರ್ತಿ ಅಂತ ಅನಿಸಿತ್ತು. ಅದಕ್ಕೋಸ್ಕರ ನಾನು ಅಲಬೆ ಗ್ರಾಮದವರು ನಮಗೊಂದು ನ್ಯೂಸ್ ಬಂದಿತ್ತು. ಆ ನ್ಯೂಸನ್ನು ನೋಡಿ ಅವರ ಕಾಂಟ್ಯಾಕ್ಟ್ ನಂಬರ್ ಹೇಗೋ ಒಂದು ತಗೊಂಡು ಇಲ್ಲಿ ತನಕ ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ಅವರು ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದಾರೆ. ಯಾರಿಗೂ ಹೊರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮಲಗಿಕೊಂಡೇ, ಅಂದರೆ ಅವರು ಮಲಗಿದ ಸ್ಥಿತಿಯಲ್ಲಿದ್ದಾರೆ, ಮಲಗಿಕೊಂಡೇ ಇಲ್ಲಿ ತನಕ ಜೀವನ ಸಾಗಿಸ್ತಾ ಇದ್ದಾರೆ. ಸೊ ಅಂಥವರ ಕತೆ ನಮಗೂ ಕೂಡ ಅದಕ್ಕೋಸ್ಕರ ಅಷ್ಟು ದೂರದಿಂದ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ. ಕಷ್ಟ ಆಗ್ತಾ ಇರುವ ಒಂದು ವಿಷಯನ ನಿಮಗೆ ತೋರಿಸ್ಬೇಕು. ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿಕೊಂಡು ನಾವೊಂದು ಸ್ಟೋರಿ ಮಾಡ್ತಿದ್ದೇವೆ. ನೆಕ್ಸ್ಟ್ ನಾವು ಬದುಕದಿರುವ ಸಂಚಿಕೆಯಲ್ಲಿ ಆ ಒಂದು ಮಹಿಳೆಯ ಕಥೆ ನಿಮ್ಮ ಮುಂದೆ ಬರ್ತಿದ್ದೇವೆ. ನಿಮ್ಮ ಕೈಯಿಂದ ಆದಷ್ಟು ಸಹಾಯವನ್ನು ಕೂಡ ಮಾಡಿ. ನಾವು ಬೇರೆಯವ್ರು ಸಹಾಯ ಮಾಡ್ತಾರೆ ಗೊತ್ತಿಲ್ಲ, ನಾವೇನು ನಿಮಗೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಖಂಡಿತ ಸಹಾಯ ಮಾಡಿ. ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟಪಡ್ತಿದ್ದಾರೆ ಅವರು. ಆ ಒಂದು ಕಷ್ಟಕ್ಕೆ ನಿಮ್ಮ ಬೆಂಬಲ ಕೂಡ ಇರಲಿ. ಅದಕ್ಕೋಸ್ಕರ ನೋಡಿ, ಶಾಲೆ ಮಕ್ಕಳು ಇಲ್ಲಿ ನಡ್ಕೊಂಡು ಶಾಲೆ ಮಕ್ಕಳೆಲ್ಲ ಹೇಗೆ ಬಾಯ್. ಈ ಬಿಸಿಲಿಗೆ ಈಚೆ ನಾವು ಮಟ್ಟ ಮಧ್ಯಾಹ್ನ ಇರ್ತೇವೆ. 2 ಗಂಟೆ 7 ನಿಮಿಷ. ಈ ಮಟ್ಟ ಮಧ್ಯಾಹ್ನದಲ್ಲಿ ನಾವು ಶೂಟ್ ಮಾಡ್ತಿದ್ದೇವೆ. ಹೌದು, ಎಷ್ಟು ಕಷ್ಟಪಟ್ಟಿದ್ದೇವೆ ನೋಡಿ. ಫೈನಲಿ ಇಲ್ಲಾಗ ರೀಚ್ ಆಯ ಅಖಿಲನ ಇಲ್ಲಡೆ ಅವತ್ತು ರೀಚ್ ಆಯ. ಫುಲ್ ಬ್ಯುಸಿ. ಅಖಿಲಾಗ ಅಪ್ಪ ನೆರ್ಪುಣೆ ಫೈನಲಿ ರೀಚ್ ಆದ್ವಿ ನಾವು. ಇದು ಅಖಿಲನಿಗೆ ಅವರ ತಂದೆ ಬೈತಿದ್ದಾರೆ.
ಅಖಿಲನ ಪುಚ್ಚೆಲ್ಲಿಂಟು ಅಲ್ಪ ಅಲ್ಪ ಚಿಂಟು. ಕೋಳಿ ಚಿಂಟು, ನಾಯಿ ಉಂಟು, ಬೆಕ್ಕುಂಟು, ಚಿಂಟು 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 ಚಿಂಟು, ಕೋಳಿ ತುಂಬ ಉಂಟು. ಅಖಿಲ ಫುಲ್ ಬಿಸಿ ನೋಡಿ, ಅಪ್ಪನ ಕೈಯಿಂದ 2 ಬೈಗಳ ಕೇಳಿ. ಇಲ್ಲ ಕೇಳಿಲ್ಲ. ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಉಂಟು ಅಂತ ಇವತ್ತೇ ಗೊತ್ತಾಗೋದು. ಈ ಬಿಸಿಲಿಗೆ ಈಗ ಟೈಮ್ ಎಷ್ಟು ಗೊತ್ತಾ? ಟೈಮ್ ಕರೆಕ್ಟಾಗಿ 2 ಗಂಟೆ 18 ನಿಮಿಷ ಮಧ್ಯಾಹ್ನ. ಸೊ ನೋಡಿ ಅಖಿಲ, ಓ ಮೂಜಿಗೆ ನಿಂದು 3 ಬೆಕ್ಕಿನ ಮರಿ ಉಂಟು ನೋಡಿ. ಇದು ಕೂಡ ಪುಟಾಡಿ. ಅದಕ್ಕೊಂದು ಹೆಸರು ಇಡ್ಲಿಕ್ಕೆ ಉಂಟು, ಕಮೆಂಟ್ ಅಲ್ಲಿ ಹೇಳಿಕೆ ಹೆಸರು. ಇದಕ್ಕೆ ಹೆಸರು ಇಡಬೇಕಂತೆ, ಕಮೆಂಟಲ್ಲಿ ನಿಮ್ಗೆ ಇಷ್ಟವಾದ ಹೆಸರು ಹೇಳಿ, ಅದನ್ನೇ ಅಖಿಲ ಮರುನಾಮಕರಣ ಮಾಡ್ತಾರಂತೆ. ನಾಮಕರಣ ಮಾಡ್ತಾರಂತೆ, ನಾಮಕರಣ ಆಗಿಲ್ಲ ಅಂತ ನೋಡಿ. 3 ಇದೆ. ಇದರ ಪುಚ್ಚೆ ಅಪ್ಪ ಇಲ್ಲಿ ಉಂಟು ಗೊತ್ತುಂಟಾ? ಇಲ್ಲಿ ಅಪ್ಪವ, ಇದು ಪುಚ್ಚೆ ಅಪ್ಪ ಅಂತೆ. ಇದು ಪುಚ್ಚೆ ಅಮ್ಮೆರು ಹೋಯ್ತು, ಪುಚ್ಚೆ ಅಮ್ಮೆರು ಓಡಿದ್ದೆ. ಇದ ಪುಚ್ಚೆ ಅಮ್ಮೆರು ಚಿಂಟು, ಚಿಂಟು ಅದ. ಇದು ಪುಚ್ಚೆ ಅಮ್ಮೆರು ನೋಡುದು ನೋಡಿ. ಅಬ್ಬೋ ಗಂಟೆ. ಅಖಿಲನ ಮನೆಗೆ ಬಂದು ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇಲ್ಲಿ ಕೋಳಿ ಮತ್ತು ನಾಯಿ, ಬೆಕ್ಕು ಮತ್ತು ಪಕ್ಷಿ ಇಲ್ವಾ ಅಂತ ಗೊತ್ತಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಗಾರ್ಡನ್ ಎಲ್ಲ ಇದೆ. ಬಾವಿ ಉಂಟು, ಹಳೆಯ ಕಾಲದ ಬಾವಿ. ತುಂಬ ಹೂವಿನ ಗಿಡ ಎಲ್ಲ ಉಂಟು ನೋಡಿ. ಹೂವಿನ ಗಿಡ ನೋಡಿ. ಅಖಿಲ ನನಗೋಸ್ಕರ ಬಡಿಸ್ತಾ ಇದ್ದಾರೆ ಊಟ. ಸ್ಪೆಷಲ್ ಅಖಿಲ ಆಫೀಸಿಗೆ ಬರುವಾಗ ಯಾವಾಗ ನೋಡಿದ್ರೆ ಮೊಟ್ಟೆ ಬದಾಡ್ತಾನೆ. ಆ ಮೊಟ್ಟೆ ಇಲ್ಲಿಂದ ನೋಡಿ, ಇಲ್ಲಿ ಉಂಟು ಮೊಟ್ಟೆ. ಮೊಟ್ಟೆ, ಆ ಮೊಟ್ಟೆಯ ಬುರ್ಜಿಯ ಗುರ್ಜಿ ಅಂತ ಹೇಳ್ತಾರೆ ಗೊತ್ತಿಲ್ಲ, ಬುರ್ಜಿ ಆಗಿರಬೇಕು. ಮೊಟ್ಟೆಯ ಬುರ್ಜಿ, ಆಮ್ಲೆಟ್, ಎಗ್ ಮಸಾಲ, ಅದೇ ಥರದ್ದು ಜಾಸ್ತಿ ಟಿಫಿನಿಗೆ. ಅದು ನೋಡಿ ಇಲ್ಲಿಂದ ಥರದ್ದು ಗೊತ್ತಲ್ಲ. ಮೆಲ್ಲ ಮೆಲ್ಲ. ಈಗ ಊಟದ ಸಮಯ. ಪುಚ್ಚೆ ಬರ್ತಾ ಉಂಟು ನೋಡಿ. ಏಯ್ ಇದು ನನ್ನ ಊಟ. ಮೀನು ಬಂತು. ಊಟ ರೆಡಿಯಾಗುಂಟು. ಈಗ ಊಟ ಮಾಡುವ ಸಮಯ. ಬಾಯ್. ಇಲ್ಲೆಲ್ಲ ಮನೆಯಲ್ಲಿ ಕೋಳಿ, ನಾಯಿ, ಬೆಕ್ಕು, ಇದು ಮೀನು ಎಲ್ಲಿಂಟು ಬರ್ಬೇಕಷ್ಟೆ. ಎಂಚ ಪಪ್ಪ ತಾವರಂಟ ಪಪ್ಪ ಮೀನು ಬರಿಸ್ಲಿಕ್ಕೆ ಕಸರತ್ತು ಬಾತ್ ಪೂಜೆ ಹೋಗುತ್ತೆ. ಈಗ ಜೆತ್ತು ನಿದ್ರೆ ಆಗ್ತು. ಮಧ್ಯಾಹ್ನ ಜೆತ್ತಿಪ್ಪು. ತುಂಬ ದಿನದಿಂದ ಹೇಳಬೇಕು ಅಂತ ಇದ್ದೆ. ಮೊನ್ನೆ ಒಂದು ಶಿಲ್ಪನ ಮದಿಮೆದ ಗೌಜಿ ಗಮ್ಮತ್ ಅಂತ ಒಂದು ವ್ಲಾಗ್ ಹಾಕಿದ್ದೆ. ಆ ವ್ಲಾಗಿಗೆ ಯಾರೊಬ್ಬ ಅಭಿಲಾಷ್ ಅಭಿ ಅಂತೆ ಕಮೆಂಟ್ ಹಾಕಿದ್ದ. ಬ್ಯಾಡ್ ಅಂದರೆ ಬ್ಯಾಡ್ ಕಮೆಂಟ್ ಹಾಕಿದ್ದ. ಸೊ ನಾನು ಮೊದಲೇ ಹೇಳಬೇಕಿತ್ತು, ಬಟ್ ಅದನ್ನು ನಾನು ಆಗಲೇ ಡಿಲೀಟ್ ಮಾಡಿದೆ. ಯಾಕಂತ ಹೇಳಿದರೆ ನೋಡುಗರಿಗೆ ಮುಜುಗರ ಆಗಬಾರ್ದು ಅಂತ. ಸೊ ಅವನಿಗೆ ಆಗಿರ್ಬೋದು ಈಗ, ಅಂದರೆ ಯಾರು ಕಮೆಂಟ್ ಮಾಡಿದನೋ ಅವನು ನನಗೆ ಗೊತ್ತಿಲ್ಲ. ಸೊ ಯಾರು ಕಮೆಂಟ್ ಮಾಡಿದಾರೋ ಅವ್ರಿಗೆ ಆಗಿರ್ಬೋದು, ಇವಳು ಭಯಪಟ್ಟು ಡಿಲೀಟ್ ಮಾಡಿರ್ಬೋದು ಅಂತ. ಬಟ್ ನಾನು ಭಯಪಟ್ಟು ಡಿಲೀಟ್ ಮಾಡಿಲ್ಲ. ಬೇರೆಯವರಿಗೆ ಮುಜುಗರ ಆಗಬಾರ್ದು ಅನ್ನೋದು ದೃಷ್ಟಿಯಿಂದ ಅದನ್ನು ಡಿಲೀಟ್ ಮಾಡಿದೆ. ಸೊ ಯಾರೊಬ್ರು ಬೆಳೀತಾ ಇದ್ದಾರೆ ಅಥವಾ ಏನೋ ಒಂದು ಮಾಡ್ತಿದ್ದಾರೆ ಅಂತ ಹೇಳಿದರೆ ಸುಮ್ಮನೆ ನೋಡ್ತಾ ಇರಬೇಕು. ಅದಕ್ಕೆ ಬ್ಯಾಡ್ ಕಮೆಂಟ್ ಎಲ್ಲ ಹಾಕಿ ಅವರನ್ನು ಇನ್ನಷ್ಟು ಇದು ಮಾಡೋದು ತಪ್ಪು. ನನಗಿಂತ ಬೇಜಾರಾಗಿಲ್ಲ ಅಂಥವ್ರು ಬೇಕು. ಯಾಕಂತ ಹೇಳಿದರೆ ಆ ಥರ ಕಮೆಂಟ್ ಮಾಡಿದ್ರೇ ಇವರ ಮುಂದೆ ನಾನು ಬೆಳೆದು ತೋರಿಸ್ಬೇಕು ಅನ್ನೋ ಹಠ ಬರೋದು ಆಗಲಿ. ಸೊ ನಾನು ಡಿಲೀಟ್ ಮಾಡಿ ತಪ್ಪು ಮಾಡಿದೆ ಅಂತ ಆಗಿದೆ ನನಗೆ. ಬಟ್ ಡಿಲೀಟ್ ಮಾಡಿದ್ದು ನೋಡುಗರಿಗೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಡಿಲೀಟ್ ಮಾಡಿದೆ ಅಷ್ಟೇ. ಅವನಿಗೆ ಹೆದರ್ಕೊಂಡಲ್ಲ, ಅವನಿಗೂ ಅಥವಾ ಅವಳಿಗೂ ಗೊತ್ತಿಲ್ಲ. ಯಾಕೆ ಅದು ಹೇಳ್ತಿದೆ ಅಂತ ಹೇಳಿದ್ರೆ, ಅದು ಫೇಕ್ ID ಕ್ರಿಯೇಟ್ ಆಗಿ ಅವರು ಕಮೆಂಟ್ ಮಾಡಿರೋದು. ಎಷ್ಟು ಭಯ ಇತ್ತು ಅಂತ ಅವರಿಗೆ, ಅಂದರೆ ಅವರು ಅಷ್ಟು ಒಳ್ಳೆಯವರು ಆಗ್ತಾಯಿದ್ರೆ ಅವರ ಒರಿಜಿನಲ್ ಅಕೌಂಟಲ್ಲಿ ಕಮೆಂಟ್ ಮಾಡಬೇಕಿತ್ತು. ಬಟ್ ಇದು ಬೇರೆಯೇ ಅಕೌಂಟ್ ಕ್ರಿಯೇಟ್ ಮಾಡಿ ಜಸ್ಟ್ 3 ಮಿನಿಟ್ಸ್ ತೆಗುವಂತ ಇತ್ತು. ಅಕೌಂಟ್ ಕ್ರಿಯೇಟ್ ಮಾಡಿತ್ತು, ಜಸ್ಟ್ ಕ್ರಿಯೇಟ್ ಮಾಡಿದ ಅಕೌಂಟಲ್ಲಿ ಅವರು ಕಮೆಂಟ್ ಮಾಡಿದ್ದು. ಅದು ಕೂಡ ನಾನೊಂದು ಆ್ಯಂಕರಿಂಗ್ನ ಕ್ಲಿಪ್ಸ್ ಹಾಕಿದ್ದೆ. ಅದಕ್ಕೆ ಕರೆಕ್ಟಾಗಿ ನಾನು ಏನು ಹೇಳಿದ್ನೋ ಅದೇ. ಅದು ಮಿಡ್ಲಲ್ಲಿತ್ತು, ತುಂಬ ಮಿಡ್ಲಲ್ಲಿ ಇತ್ತು ಅದು.
ತುಂಬ ಅಂದರೆ ತುಂಬ ಮಿಡ್ಲಲ್ಲಿ ಒಂದು ವಿಡಿಯೋ ಇತ್ತು, ಅಲ್ಲಿ ತನಕ ವಿಡಿಯೋ ನೋಡಿದಾರಲ್ವ, ನನ್ನನ್ನು ದ್ವೇಷಿಸ್ತಾ ಇದ್ರೂ ಕೂಡ ವಿಡಿಯೋ ನೋಡಿದಾರಲ್ಲ, ಅದು ತುಂಬ ಖುಷಿ. ಸೊ ಹೇಳಬೇಕು ಅಂತ ಆಯಿತು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನೋಡಿ, ಅಖಿಲನ ಗಾರ್ಡನ್ ಅಂತೆ. ಕೋಲಿ. ಫೈನಲಿ ವ್ಲಾಗನ್ನು ಮುಗಿಸುವಂಥ ಸಮಯ. ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಅದೇ ರೀತಿ ಶೇರ್ ಮಾಡಿ.